ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಕಾರ್ಯಕರ್ತರ ಸಭೆ ಸುರತ್ಕಲ್ನ ಚೊಕ್ಕಬೆಟ್ಟು ಶಾಸಕರ ಕಚೇರಿಯಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯಕರ್ತರ ಸಭೆ ನಡೆಯಿತು. ಇದೇ ವೇಳೆ ಮಾತನಾಡಿದ ಶಾಸಕ ಮೊಯ್ತೀನ್ ಬಾವ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ಸರ್ಕಾರ ನೀಡಿದೆ ಎಂದ ಅವರು, ಸುರತ್ಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ ಎಂದರು. ನಾನು ಪ್ರಥಮ ಶಾಸಕನಾಗಿ ನನ್ನ ಎಂಎಲ್ಎ ಕ್ಷೇತ್ರದಿಂದ ಸುರತ್ಕಲ್ನಲ್ಲಿ 30 ಲಕ್ಷ ಚರ್ಚೆಗೆ, ಒಕ್ಕಲಲ್ಲಿ 15 ಲಕ್ಷ ಚರ್ಚೆಗೆ, ತಣ್ಣೀರ್ಬಾವಿಯಲ್ಲಿ ಸಮುದಾಯ ದೇವಿಯವರ ಒಂದು ಚರ್ಚಿನ ಅಭಿವೃದ್ಧಿಗೆ ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ 25 ಲಕ್ಷ ರೂಪಾಯಿಯ ಚರ್ಚಿನ ನಡೆಸಿಕೊಳ್ಳುವ ಕೆಲಸವನ್ನು ನಾನು ಮಾಡಿದೆ. ಮೂರು ಚರ್ಚಿಗೆ 35 ಲಕ್ಷ ಇಂಟರ್ಲಾಕ್ ಎಲ್ಲ ಎಂಎಲ್ಎ ಬ್ಯಾಂಕ್ನ ಮಾಡಿ ನಾನು ನನ್ನ ಮಾಡ್ತೀನಿ ಬಹುಶಃ ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ. ಮತ್ತು ಮೊನ್ನೆ ಬೈಕ್ ಅಪಘಾತದಲ್ಲಿ ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಶಶಿಧರ ಹೆಗಡೆ, ದೀಪಕ್ ಪೂಜಾರಿ ಮತ್ತಿತರ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು.